ಘಟ್ಟ ಪ್ರದೇಶದಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ನೇತ್ರಾವತಿ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದು ಸರಪಾಡಿ ಮಣಿನಾಲ್ಕೂರು ಗ್ರಾಮದ ಒಂದಷ್ಟು ಅಡಕೆ ತೋಟಗಳಿಗೆ ನೀರು ನುಗ್ಗಿರುವ ಜೊತೆಗೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಜುಲೈ 26ರಿಂದಲೂ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಹರಿದು ಬರ್ತಾ ಇದ್ದು ಬಂಟ್ವಾಳದಲ್ಲಿ ನೀರಿನ ಮಟ್ಟ 7.4 ಮೀಟರ್ ಕಂಡುಬಂದಿತು. ಈ ಭಾಗದಲ್ಲಿ ಅಪಾಯಕಾರಿ ಮಟ್ಟ 8 ಮೀಟರ್ ಆಗಿದ್ದು ಸದ್ಯಕ್ಕೆ ಅಪಾಯಕಾರ ಇಲ್ಲವಾಗಿದೆ. ಮಳೆಯ ಜೊತೆ ಜೋರಾದ ಗಾಳಿ ಬೀಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಮನೆಗಳಿಗೆ ಮರ ಬಿದ್ದು ಹಾನಿಯಾಗಿದೆ. ಕಳೆದ ಕೆಲ ದಿನಗಳಿಂದ ಬೀಸುತ್ತಿರುವ ಭಾರೀ ಬಿರುಗಾಳಿಗೆ ಬಂಟ್ವಾಳ ತಾಲೂಕಿನ ಅನೇಕ ಕಡೆಗಳಲ್ಲಿ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಮನೆ, ಬಚ್ಚಲು ಮನೆ, ದನಗಳ ಹಟ್ಟಿಗಳಿಗೆ ಹಾನಿಯಾಗಿದ್ದು ಅಡಕೆ ಮರಗಳು ಧರೆಗುರುಳಿವೆ. ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದ್ದು ಕರೆಂಟ್ ಇಲ್ಲದೆ ಇನ್ನೂ ಅನೇಕ ಗ್ರಾಮಗಳು ಕತ್ತಲಲ್ಲಿವೆ. ಮಳೆ ಆರಂಭವಾದಾಗಿನಿಂದ ತಾಲೂಕಿನಲ್ಲಿ ನಿತ್ಯ ಮಳೆ ಹಾನಿಯಾಗುತ್ತಿದ್ದು ಜನರು ಕಂಗಾಲಾಗಿದ್ದಾರೆ. ರೈತರು ಸಂಪೂರ್ಣ ನಷ್ಟ ಅನುಭವಿಸಿದ್ದಾರೆ. ಮುಂದೇನು ಎಂಬ ಯೋಚನೆ ತಾಲೂಕಿನ ಜನತೆಯದ್ದಾಗಿದೆ. ಸರ್ಕಾರವಾದರೂ ಎಚ್ಚೆತ್ತು ಮಳೆ ಹಾನಿಗೆ ಸಂಬಂಧಿಸಿದಂತೆ ಪರಿಹಾರವಾದರೂ ನೀಡಿದರೆ ಬದುಕು ಕಟ್ಟಿಕೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಜಿಲ್ಲೆಯ ಕಠಿಣ ಕಾನೂನು ಕ್ರಮಗಳಿಂದ ಕೆಲಸವಿಲ್ಲದೆ ಕಂಗಾಲಾಗಿರುವ ಜಿಲ್ಲೆಯ ಜನತೆಗೆ ಈ ಬಾರಿಯ ವರುಣ ನೀಡಿದ ಪೆಟ್ಟು ಏಳಲಾಗದ ಸ್ಥಿತಿಯನ್ನುಂಟು ಮಾಡಿದೆ. ಮಂಚಿ, ಕಸಬಾ, ಅಮ್ಮುಂಜೆ, ಪಲ್ಲಮಜಲು ಮುಂತಾದ ಗ್ರಾಮಗಳಲ್ಲಿ ಮನೆಗಳಿಗೆ ಹಾನಿಯಾಗಿದ್ದು ತೋಟಗಳಲ್ಲಿ ಅಡಕೆ, ತೆಂಗು ಇತರ ಸಾವಿರಾರು ಮರಗಳು ಧರೆಗುರುಳಿವೆ. നിനക്ക് മരം ഉണ്ട്, കുറെ മരം